ಮಂಗಳೂರಿನ ದಡಲ್ಕಾಡ್ ಶ್ರೀ ದುರ್ಗಾವೀರ ಹನುಮಾನ್ ವ್ಯಾಯಾಮ ಶಾಲೆಯ 35ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕುಸ್ತಿ ಪಂದ್ಯಾಟ ನಡೆಯಿತು. ಜಿಲ್ಲಾ ಕುಸ್ತಿ ಸಂಘದ ಸಹಕಾರದೊಂದಿಗೆ ಉರ್ವ ಸ್ಟೋರಿನ ಮೈದಾನದಲ್ಲಿ ನಡೆದ ಪಂದ್ಯಾಟದಲ್ಲಿ ಹಲವಾರು ಮಂದಿ ಕುಸ್ತಿ ಪಂದ್ಯಾಟದಲ್ಲಿ ಭಾಗಿಯಾಗಿದ್ದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷ ಎಂ ಸುರೇಶ್ ಚಂದ್ರ, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ಸೇರಿದಂತೆ ಹಲವು ಮಂದಿ ಭಾಗವಹಿಸಿದರು. ಇನ್ನು ಸಮಾರೋಪ ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯ ಮನೋಜ್ ಕುಮಾರ್ ಪಾಲ್ಗೊಂಡು ಮಾತನಾಡಿದರು. ಕ್ರೀಡಾಪಟುಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಗಬೇಕಾಗಿದೆ ಅಂತ ಹೇಳಿದರು. ಸದಸ್ಯರು ಮಾತನಾಡಬಹುದು. ಈ ಫೈನಲ್ ಮ್ಯಾಚ್ ಕಾಲಿನ ಮೂಜಿ ಮ್ಯಾಚ್ ಬಾಕಿದ್ದು ಜನಪ್ರಿಯತೆ ಈ ನಮ್ಮ ಕುಸ್ತಿ ಗೊಬ್ಬರ ಕನ್ನಡ ಗೊಬ್ಬರ ಅಲ್ಲ ಒಂದು ಬರ್ತೀವಿ ಸಾಧಿಸಿ ಮತ್ತೆ ನಮ್ಮ ಕಾತದಲ್ಲಿ ನೋಡಬಹುದು. ಫೈನಲ್ ಗೊಬ್ಬರ ಕಾತರಿಸುವ 75 ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ರವಿ ಡಿಪಿ ಚಿತ್ರಾಪುರ, ದ್ವಿತೀಯ ಬಹುಮಾನವನ್ನು ನಾಗರಾಜ್ ಡಿಪಿ ಚಿತ್ರಾಪುರ ಪಡೆದರೆ ತೃತೀಯ ಬಹುಮಾನವನ್ನು ರಕ್ಷಿತ್ ಡಿವಿಎಚ್ ತನ್ನದಾಗಿಸಿಕೊಂಡಿದ್ದಾರೆ. ಈ ವೇಳೆ ಶ್ರೀ ದುರ್ಗಾ ಪರಮೇಶ್ವರಿ ಕುಸ್ತಿ ತಂಡದ ಉಸ್ತಾದ್ ಶ್ರೀ ಸುಖಪಾಲ್ ಸಾಲ್ಯಾನ್, ಕುಂಬ್ಳೆ ಸಾಗರ್ ಶಿಣೈ, ರಾಕೇಶ್, ಸಂಸ್ಥಾಪಕರಾದ ಯುಕೆ ಈಶ್ವರ್, ಅಧ್ಯಕ್ಷ ಸಂಜಯ್ ಕುಮಾರ್, ಕಾರ್ಯದರ್ಶಿ ಪ್ರದೀಪ್ ಬೋಳೂರು, ಕ್ರೀಡಾ ಕಾರ್ಯದರ್ಶಿ ಕಿಶೋರ್ ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಕೆಂಪು ಪಟ್ಟಿಗೆ 4 ಅಂಕ, ನೀಲಿ ಪಟ್ಟಿಗೆ ಯಾವುದೇ ಅಂಕ ಇಲ್ಲ. ಈ ಸ್ಪರ್ಧೆ 3 ನಿಮಿಷ 30 ಸೆಕೆಂಡ್ ವಿರಾಮ, ಮತ್ತೆ 3 ನಿಮಿಷ ಇರುತ್ತೆ.